ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಆರಂಭಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಪಿಎಸ್ ಹರ್ಷ ಮಾಹಿತಿಯನ್ನ ನೀಡಿದರು. ತನಿಖಾ ತಂಡ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಈ ಕುರಿತು ಅನುಮಾನಾಸ್ಪದವಾದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಲಾಗಿದೆ. ಶಂಕಿತರ ಪತ್ತೆಗೆ ಎಲ್ಲಾ ರೀತಿಯ ಕ್ರಮವನ್ನ ವಹಿಸಲಾಗಿದೆ. ಬಾಂಬ್ನ ಅವಶೇಷವನ್ನ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದೆಂದು ತಿಳಿಸಿದರು. ಈಗಾಗಲೇ ಆರೋಪಿಗಳ ಪತ್ತೆಗೆ 3 ತನಿಖಾ ತಂಡಗಳನ್ನು ರಚಿಸಲಾಗಿದ್ದು, ಸಿಸಿಬಿ ಡಿಸಿಪಿ ಲಕ್ಷ್ಮೀ ಗಣೇಶ್ ನೇತೃತ್ವದ ಎಸಿಪಿ ಬೆಳ್ಳಿಯಪ್ಪ ಆ್ಯಂಡ್ ಟೀಮ್ ಮತ್ತು ಮಂಗಳೂರು ಉತ್ತರ ವಿಭಾಗದ ಎಸಿಪಿ ಶಿವಪ್ರಸಾದ್ ನಾಯಕ್ ಮತ್ತು ತಂಡ ಈಗಾಗಲೇ ಹಲವು ಆಯಾಮಗಳಲ್ಲಿ ತನಿಖೆ ಆರಂಭಿಸಿದೆ ಎಂದು ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದರು. ಈ ಕುರಿತು ಸಾಕಷ್ಟು ಸಂಶಯದ ವ್ಯಕ್ತಿಗಳನ್ನ ನಾವು ಈಗಾಗಲೇ ಪ್ರಶ್ನಿಸಿದ್ದು, ಅದೇ ರೀತಿ ಶಂಕಿತ ಹಲವಾರು ಪ್ಲೇಸಸ್ ಮೇಲೆ ನಾವು ಈಗಾಗಲೇ ಸರ್ಚ್ ಮಾಡಿದ್ದೇವೆ. ಶಂಕಿತನ ಅಪ್ರಹೆನ್ಷನ್ಗಾಗಿ ಈಗಾಗಲೇ ಎಲ್ಲ ಕ್ರಮಗಳು ಪ್ರಾರಂಭ ಆಗಿದೆ. ಶಂಕಿತ ಬಳಸಿದನೇ ಎನ್ನಲಾದ ಈ ಆಟೋ ಮತ್ತು ಆಟೋ ಚಾಲಕ ವಿಚಾರಣೆ ಸಹ ಈಗಾಗಲೇ ಪ್ರಗತಿಯಲ್ಲಿದೆ. ಹಾಗೆಯೇ ಈ ಪ್ರಮುಖ ಘಟನೆ ಏನು ಶಂಕಿತ ಬ್ಯಾಗಲ್ಲಿ ಬಿಟ್ಟೋದ, ಅದಾದ ನಂತರ ಏರ್ಪೋರ್ಟ್ ಟರ್ಮಿನಲ್ ಮ್ಯಾನೇಜರ್ಗೆ ಬಂದ ಈ ಬೆದರಿಕೆ ಕರೆ, ಇದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ, ಇದ್ರ ಬಗ್ಗೆ ಸಹ ನಾವು ತಾಳೆ ಹಾಕಿ ನೋಡ್ತಾ ಇದ್ದೇವೆ. ಸಂಪೂರ್ಣ ಪ್ರಕರಣದಲ್ಲಿ ನಮ್ಮ ತನಿಖಾ ತಂಡ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈಗ ಸಂಪೂರ್ಣವಾಗಿ ಪರಿಸ್ಥಿತಿ ಶಾಂತವಾಗಿದೆ. ಆಪರೇಷನ್ಸು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಪರೇಷನ್ಸು ಸುಸ್ಥಿತಿಯಲ್ಲಿ ಎಂದಿನಂತೆ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ನಾವು ಇದು ಯಾರು ಅಂತ ಪತ್ತೆ ಹಚ್ಚಿ ಇದು ಯಾವ ರೀತಿ ಆಯಿತು ಅಂತಲೂ ನಾವು ಪತ್ತೆ ಹಚ್ಚಿಸ್ತೇವೆ.